ಮಾಡೂರು ಚೈತ್ರ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಚೈತ್ರ ನಾಪತ್ತೆ ಹಿಂದೆ ಲವ್ ಜಿಹಾದ್ ಆರೋಪ, ಬಂಟ್ವಾಳದ ಅನ್ಯ ಕೋಮಿನ ಯುವಕನ ಕೈವಾಡ ಶಂಕೆ. ಪುತ್ತೂರಿನ ಕೂರ್ನಡ್ಕದಲ್ಲಿ ವಾಸವಿದ್ದಂತಹ ಶಾರೂಕ್ ಶೇಖ್, ಬಂಟ್ವಾಳದ ನೇರಳಕಟ್ಟೆಯ ನಿವಾಸಿ ಶಾರೂಕ್ ಶೇಖ್ ಚೈತ್ರಳಿಗೆ ಗಾಂಜಾ ರುಚಿ ತೋರಿಸಿ ಕರೆದೊಯ್ದಿರುವಂತಹ ಅನುಮಾನ. ಚೈತ್ರ ತಂಗಿದ್ದಂತಹ ಪಿಜಿಗೆ ಪದೇ ಪದೇ ಬರ್ತಾ ಇದ್ದಂತಹ ಶಂಕಿತ ಶಾರೂಕ್ ಶೇಖ್ ಈ ಬಗ್ಗೆ ಮನೆಯವರಿಗೆ ಈ ಮೊದಲೇ ಮಾಹಿತಿ ನೀಡಿರುವಂತಹ ಬಜರಂಗ ದಳ, ಮಾಡೂರು ಬಜರಂಗ ದಳದವರಿಂದ ಪೋಷಕರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಮಾಹಿತಿ ನೀಡಿದ ಬಳಿಕ ನಾಪತ್ತೆಯಾಗಿರುವಂತಹ ಚೈತ್ರ ಹೆಬ್ಬಾರ್ ಪೊಲೀಸರಿಗೆ ದೂರು ನೀಡಿ 1 ವಾರವಾದರೂ ಕೂಡ ಚೈತ್ರ ಹೆಬ್ಬಾರ್ ಪತ್ತೆಯಾಗಿರಲಿಲ್ಲ, ನಾಪತ್ತೆಯಾಗಿದ್ರು. 2 ದಿನದಲ್ಲಿ ಪತ್ತೆಯಾಗದೇ ಇದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ಬಜರಂಗ ದಳ ನೀಡಿತ್ತು. ಉಳ್ಳಾಲ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿರುವಂತಹ ಬಜರಂಗ ದಳ. ಕಳೆದೊಂದು ವಾರದಿಂದ ನಾಪತ್ತೆಯಾಗಿದ್ದಂತಹ ಚೈತ್ರ ಹೆಬ್ಬಾರ್ ಅನ್ಯ ಕೋಮಿನ ಯುವಕನ ಜೊತೆ ಹೋಗಿರುವಂತಹ ಬಲವಾದ ಅನುಮಾನ ವ್ಯಕ್ತವಾಗಿದೆ. ಚೈತ್ರ ನಾಪತ್ತೆ ಹಿಂದೆ ಬಂಟ್ವಾಳ ಮೂಲದ ಹಾಗೂ ಪ್ರಸ್ತುತ ಪುತ್ತೂರಿನ ಚಿಕ್ಕಮ್ಮನ ಮನೆಯಲ್ಲಿ ವಾಸವಾಗಿರುವಂತಹ ಶಾರೂಕ್ ಶೇಖ್ ಎಂಬಾತನ ಹೆಸರು ಕೇಳಿಬಂದಿದೆ. ಈ ಹಿಂದೆ ವಿದೇಶದಲ್ಲಿದ್ದು ಜೈಲು ವಾಸ ಅನುಭವಿಸಿ ಬಂದಿದ್ದಂತಹ ಈತನಿಗೆ ಚೈತ್ರ ಪುತ್ತೂರಿನಲ್ಲಿ ಪರಿಚಯವಾಗಿರುವ ಸಾಧ್ಯತೆ ಇದೆ. ಚೈತ್ರಳಿಗೆ ಗಾಂಜಾದ ರುಚಿ ತೋರಿಸಿ ಪುಸ್ಲಾಯಿಸಿ ಕರೆದುಕೊಂಡು ಹೋಗಿರುವ ಬಗ್ಗೆ ಪುತ್ತೂರಿನ ಬಜರಂಗ ದಳ ಅನುಮಾನ ವ್ಯಕ್ತಪಡಿಸಿದೆ. ನಾಪತ್ತೆಯಾಗಿರುವಂತಹ ದಿನ ಸುರತ್ಕಲ್ ಎಟಿಎಂನಿಂದ ಚೈತ್ರ ಹಣ ಡ್ರಾ ಮಾಡಿರುವುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆಕೆ ಅಕೌಂಟ್ನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದ್ದು ಪೊಲೀಸರು ಅಕೌಂಟ್ ಬ್ಲಾಕ್ ಮಾಡಿಸಿದ್ದಾರೆ. ಚೈತ್ರ ವಾಸವಾಗಿರುವಂತಹ ಪಿಜಿಗೆ ಆಗಾಗ್ಗೆ ಶಾರೂಕ್ ಶೇಖ್ ಬರ್ತಾ ಇದ್ದ ಅಂತ ಮಾಡೂರಿನ ಬಜರಂಗ ದಳ ಮುಖಂಡರು ಚೈತ್ರ ದೊಡ್ಡಪ್ಪನಿಗೆ ದೂರು ನೀಡಿದ ಬಳಿಕ ಚೈತ್ರ ಅಲ್ಲಿಂದ ನಾಪತ್ತೆಯಾಗಿದ್ದು, ಚೈತ್ರ ನಾಪತ್ತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ನಡುವೆ 2 ದಿನಗಳಲ್ಲಿ ಚೈತ್ರ ಪತ್ತೆಯಾಗದೇ ಇದ್ದಲ್ಲಿ ಉಳ್ಳಾಲ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಪುತ್ತೂರಿನಲ್ಲಿ ಬಜರಂಗ ದಳ ಕರ್ನಾಟಕ ಪ್ರಾಂತ ಸಹ ಸಂಚಾಲಕ್ ಮುರಳೀಕೃಷ್ಣ ಹಸಂತಡ್ಕ ಎಚ್ಚರಿಕೆಯನ್ನ ನೀಡಿದ್ರು.